ಹಲೋ, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಸಿಂಪಲ್ ಆಗಿರುವಂಥ ಸೂಪರ್ ಆಗಿರುವಂಥ ಆಮ್ಲೆಟ್ ಬ್ರೆಡ್ ಟೋಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ಮಕ್ಕಳಂತೂ ತುಂಬಾ ಇಷ್ಟಪಡುವಂಥ ರೆಸಿಪಿ ಇದು ಮತ್ತು ತುಂಬ ಹೆಲ್ದಿ ಕೂಡ, ತುಂಬಾ ಸುಲಭವಾಗಿ ಮಾಡ್ಬೋದು ಕೂಡ. ರೆಸಿಪಿನ ಪೂರ್ತಿಯಾಗಿ ಒಂದ್ಸರಿ ನೋಡಿ, ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಆಮ್ಲೆಟ್ ಬ್ರೆಡ್ ಟೋಸ್ಟ್ ಮಾಡಲಿಕ್ಕೆ ನಾನೊಂದು 4 ಮೊಟ್ಟೆನ ತಗೊಂಡಿದ್ದೇನೆ. ಹಾಗೆಯೇ ಒಂದು 5ರಿಂದ 6 ಬ್ರೆಡ್ ಸ್ಲೈಸಸ್ ನಮಗೆ ಬೇಕಾಗುತ್ತೆ. ಯಾವುದಾದ್ರೂ ಬ್ರೆಡ್ ತಗೋಬೋದು, ಫ್ರೂಟ್ ಬ್ರೆಡ್ ಬೇಡ, ನಾರ್ಮಲ್ ಆಗಿರುವಂಥ ಬ್ರೆಡ್ ತಗೊಳ್ಳಿ. ಒಂದು ಪಾತ್ರೆನ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಒಂದು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. 1/4 ಚಮಚದಷ್ಟು ಖಾರ ಪುಡಿಯನ್ನು ಕೂಡ ಹಾಕ್ಕೊತಾ ಇದ್ದೇನೆ. 1/4 ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಕೂಡ ಹಾಕ್ಕೊತಾ ಇದ್ದೇನೆ. 1/4 ಚಮಚದಷ್ಟು ಜೀರಿಗೆ ಪುಡಿಯನ್ನು ಕೂಡ ಹಾಕ್ಕೊತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ 1/4 ಚಮಚಕ್ಕಿಂತ ಕೂಡ ಕಮ್ಮಿ ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೇನೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೇನೆ. ಈ ಮಸಾಲ ಎಲ್ಲ ರೆಡಿ ಮಾಡಿಕೊಂಡು ಆಮ್ಲೆಟ್ ಥರ ಮಾಡಿಕೊಂಡು ಅದರಲ್ಲಿ ಬ್ರೆಡ್ ಟೋಸ್ಟ್ ಮಾಡಿದರೆ ಅದರ ರುಚಿ ಅದ್ಭುತ ಇರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಈಗ ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ಳಿ. ಮೊಟ್ಟೆಯನ್ನು ಒಡೆದ್ಬಿಟ್ಟು ಹಾಕ್ಕೊಂಡಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬೀಟರ್ ಸಹಾಯದಿಂದ ಅಥವಾ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಸಾಲ, ಈರುಳ್ಳಿ, ಎಗ್ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಬೇಕು. ತುಂಬಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ತವಾ ಅಥವಾ ಪ್ಯಾನನ್ನು ಇಟ್ಕೊಂಡು ಒಂಚೂರು ಬಿಸಿ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಬೆಣ್ಣೆನ ಹಾಕ್ಕೊಳ್ಳಿ. ಬೆಣ್ಣೆ ಇಲ್ಲದಿದ್ದರೆ ತುಪ್ಪನೂ ಆಗುತ್ತೆ, ತುಪ್ಪ ಇಲ್ಲದಿದ್ದರೆ ಕುಕ್ಕಿಂಗ್ ಆಯಿಲ್ ಬೇಕಾದರೂ ಆಗುತ್ತೆ. ಅದಾದ ನಂತರ ಈ ಬ್ರೆಡ್ ಇರುತ್ತಲ್ವ, ಅದು ಕಾದ ನಂತರ ಮೀಡಿಯಮ್ ಉರಿ ಇಟ್ಕೋಬೇಕು ಅಥವಾ ಕಮ್ಮಿ ಉರಿ ಇಟ್ಕೊಂಡ್ರೂ ಓಕೆ. ಬ್ರೆಡ್ಡನ್ನು ನಾವು ಈ ಮಿಕ್ಸಿಗೆ ಮುಳುಗಿಸ್ಕೊಂಡು ನೋಡಿ ಈ ಥರ ಈ ತವದ ಮೇಲೆ ಇಡಬೇಕು. ಇಟ್ಟಾದ ನಂತರ ಒಂಚೂರು ಹೊತ್ತಾದ ನಂತರ ಜಸ್ಟ್ ಒಂದು 10 ಸೆಕೆಂಡ್ಸ್ ಆದ ನಂತರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾವು ಎಗ್ ಮಸಾಲೆ ರೆಡಿ ಮಾಡಿಟ್ಟಿದ್ವಲ್ವ ಅದನ್ನ ಹಾಕೋಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಸೈಡ್ ಒಂದು 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಕಾಯಿಸಿದ ನಂತರ ಇದನ್ನ ಮಗ್ಚಿಬಿಟ್ಟು ಇನ್ನೊಂದು ಸೈಡ್ ನಾವು ಕಾಯಿಸಬೇಕು. 1 ನಿಮಿಷ ಸಾಕು, 1-1.5 ನಿಮಿಷ ಒಂದು ಸೈಡ್ ಕಾಯಿಸ್ಕೊಂಡು ಅದಾದ ನಂತರ ಮಗುಚಿ ಹಾಕಿ ಮತ್ತೆ ಇದರ ಮೇಲಿಗೆ ಸ್ವಲ್ಪ ಆಮ್ಲೆಟ್ ಮಿಕ್ಸನ್ನು ಹಾಕೋಬೇಕು. ನೋಡಿ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆ ಸೈಡ್ ಕಾಯಲಿಕ್ಕೆ ಬಿಟ್ಟು ಮತ್ತೆ ನಾವು ಇದನ್ನ ಮಗುಚಿ ಹಾಕ್ಕೊಂಡು ಈ ಸೈಡನ್ನು ಕೂಡ ಕಾಯಿಸ್ಕೋಬೇಕು. ಅಂದರೆ ಒಂದು ಸರಿ ನಾವು ಬ್ರೆಡ್ಡಿಗೆ ಆಮ್ಲೆಟ್ ಮಿಕ್ಸಲ್ಲಿ ಮುಳುಗಿಸಿ ತವದ ಮೇಲೆ ಹಾಕುವಂಥದ್ದು. ಅದಾದ ನಂತರ ಮೇಲ್ಗಡೆಯಿಂದ ಆಮ್ಲೆಟ್ ಮಿಕ್ಸನ್ನು ಸ್ವಲ್ಪ ಹಾಕೋಬೇಕು. ಯಾಕಂತಂದರೆ ಮುಳುಗಿಸಿ ಬ್ರೆಡ್ಡನ್ನು ಎತ್ತುವಾಗ ನಿಮ್ಗೆ ಅಷ್ಟೊಂದು ಆಮ್ಲೆಟ್ ಹಿಡ್ಕೊಳ್ಳಲ್ಲ. ಅದರಿಂದ ಕಾಯಿಸುವಾಗ ನಾವು ಹಾಕ್ಕೊಂಡು 2 ಸೈಡನ್ನು ಸರಿಯಾಗಿ ಕಾಯಿಸ್ಕೊಂಡು ರೆಡಿ ಆದ ನಂತರ ತೆಗಿಬೋದು. ಒಂದು 5 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ತುಂಬಾ ಸೂಪರ್ ಆಗಿರುತ್ತೆ. ಇದನ್ನ ಟೊಮೆಟೊ ಸಾಸ್ ಜೊತೆ ತಿನ್ನೋದಕ್ಕೆ ಅದ್ಭುತವಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಒಳ್ಳೆಯದು, ತುಂಬ ಹೆಲ್ದಿ ಕೂಡ. ಒಳ್ಳೆ ಪ್ರೋಟೀನ್ ಇರುತ್ತೆ, ಮೊಟ್ಟೆ ಹಾಕಿರೋದ್ರಿಂದ ಒಳ್ಳೆ ಪ್ರೋಟೀನ್ ಇರುತ್ತೆ. ಆದ್ದರಿಂದ ಆರಾಮ್ಸೆ ಸ್ನ್ಯಾಕ್ಸ್ಗೂ ಮಾಡಿ ಕೊಡ್ಬೋದು, ಅವರಿಗೆ ಲಂಚ್ಗೂ ಮಾಡಿ ಕೊಡ್ಬೋದು, ಬ್ರೇಕ್ಫಾಸ್ಟ್ ಥರನೂ ಮಾಡಿ ಕೊಡ್ಬೋದು. ತುಂಬ ಅಂತಂದರೆ ತುಂಬ ಹೆಲ್ದಿ. ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. 30 ದಿನಕ್ಕೆ 30 ವಿಧದ ಬ್ರೇಕ್ಫಾಸ್ಟ್ ರೆಸಿಪಿನ ಹಾಕ್ತಾ ಇದ್ದೇನೆ. ಎಲ್ಲದನ್ನು ಮಿಸ್ ಮಾಡದೆ ನೋಡಿ. ಥ್ಯಾಂಕ್ಸ್ ಎಲ್ರಿಗೂ.